ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಮಾನ್ಯ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದಿಂದ ಆಯ್ದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯವೇ ಜ್ಞಾನವೇ ಬೆಳಕು ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ನಾನು ಸ್ವಾಗತಿಸುತ್ತೇನೆ. ಇಂದಿನ ಸರಣಿ ಸಂಚಿಕೆ 123. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಬನ್ನಿ ಕೇಳುಗರೆ, ಇಂದಿನ ಕಗ್ಗವನ್ನು ಕೇಳಿ ಬರೋಣ. ಕಾಲ ನದಿಯಲ್ಲಿ ನಮ್ಮ ಬಾಳ ದೋಣಿಯು ಮರೆದು ತೇಲುತ್ತ ತೇಲುತ್ತ ಭಯವ ಕಾಣದೆ ಸಾಗುತ್ತಾ ಇರಲು ಗಾಳಿ ಆವಗಮೋ ಬಂದು ಎತ್ತಣಿನು ಬೀಸುತ್ತ ಮೇಲ ಕೀಳು ಆಗಿಪುದು ಮೇಲ ಕೀಳು ಆಗಿಪುದು ಮಂಕುತಿಮ್ಮ. ಕಾಲ ನದಿಯಲ್ಲಿ ನಮ್ಮ ಬಾಳ ದೋಣಿಯು ಮೆರೆದು ತೇಲುತ್ತೆ ಭಯವ ಕಾಣದೆ ಸಾಗುತ್ತಿರಲು ಕಾಲ ನದಿಯಲ್ಲಿ ನಮ್ಮ ಬಾಳ ದೋಣಿಯು ಮೆರೆದು ತೇಲುತ್ತೆ ಭಯವ ಕಾಣದೆ ಸಾಗುತ್ತಿರಲು ಗಾಳಿಯಾವಗಮೋ ಬಂದೆತ್ತಣಿನೋ ಬೀಸುತ್ತ ಮೇಲ ಕೀಳಾಗಿಪುದು ಮಂಕುತಿಮ್ಮ ಮೇಲ ಕೀಳಾಗಿಪುದು ಮಂಕುತಿಮ್ಮ. ಕಾಲವೆಂಬ ನದಿಯಲ್ಲಿ ನಮ್ಮ ನಿಮ್ಮೆಲ್ಲರ ಬಾಳ್ವೆಯು ಸಾಗುತ್ತಿರುವಾಗ ಆ ಸಾಗುವ ಆ ದೋಣಿಯಲ್ಲಿ ನಾವು ಕುಳಿತಿದ್ದೇವೆ, ಹಾಯಾಗಿ ಕುಳಿತಿದ್ದೇವೆ. ನದಿಯನ್ನು ದಾಟುವ ಭರದಲ್ಲಿ ಉತ್ಸಾಹದಲ್ಲಿ ಯಾವ ಭಯವನ್ನು ಕಾಣದೆ ಸಾಗುತ್ತಾ ಇರುವಾಗ ಎಲ್ಲಿಂದಲೋ ಒಂದು ಬಿರುಗಾಳಿ ಬೀಸ್ತದೆ. ತಕ್ಷಣಕ್ಕೆ ಬಂದ್ಬಿಡ್ತು. ಆ ಬಿರುಗಾಳಿ ಹೇಗಿತ್ತು ಅಂತ ಹೇಳಿದ್ರೆ, ಕಷ್ಟಗಳ ಸುರಿಮಳೆಯನ್ನೇ ತಂದಿಟ್ಟಿತ್ತು. ಆ ಕಷ್ಟಗಳ ಸುಳಿಯಲ್ಲಿ ಸಿಲುಕಿದ ಆ ದೋಣಿಯು ತಲೆ ಕೆಳಗಾಗಿ ಹೋಗ್ತದೆ ಎಂಬ ವಿಚಾರವನ್ನ ಈ ಕಗ್ಗದಲ್ಲಿ ಮಾನ್ಯ ಡಿವಿಜಿಯವರು ಸೂಕ್ಷ್ಮವಾಗಿ ಉಲ್ಲೇಖಿಸುವುದನ್ನು ನಾವು ಕಾಣಬಹುದು. ಈ ಭೂಮಿಯಲ್ಲಿ ಹುಟ್ಟಿರುವ ಮನುಷ್ಯ ತನ್ನ ಜೀವನದಲ್ಲಿ ದಿನನಿತ್ಯ ಪ್ರತಿನಿತ್ಯವೂ ಕೂಡ ಹಲವು ರೀತಿಯ ಕಷ್ಟ ನಷ್ಟಗಳನ್ನ ಅನುಭವಿಸುತ್ತಾ ಬದುಕುತ್ತಿದ್ದಾನೆ. ಮಾನವ ಜನ್ಮವೇ ಹಾಗೆ. ಹಲವು ರೀತಿಯ ಕಷ್ಟ ನಷ್ಟಗಳಿಗೆ ಆತ ತುತ್ತಾಗುತ್ತಾ ಇರುತ್ತಾನೆ. ಜನ್ಮವಾದ ಬಳಿಕವೇ ಬದುಕಿನಲ್ಲಿ ಹೋರಾಟವನ್ನು ಆರಂಭಿಸಿರುವುದನ್ನು ನಾವು ಕಾಣಬಹುದು. ಬಾಲ್ಯ, ಯೌವನ, ಗೃಹಸ್ಥ, ವೃದ್ಧಾಪ್ಯ, ಹೀಗೆ ಬೇರೆ ಬೇರೆ ಹಂತಗಳಲ್ಲಿ, ಕಾಲಘಟ್ಟಗಳಲ್ಲಿ ಕಾಲವು ಒಂದೊಂದು ರೀತಿಯ ಅನುಭವವನ್ನ, ರಸದೌತಣವನ್ನ ಅದು ಉಣಬಡಿಸ್ತದೆ. ಹುಟ್ಟಿನಿಂದ ಮೊದಲುಗೊಂಡು ಸಾಯುವವರೆಗೂ ಕೂಡ ನಿರಂತರವಾಗಿ ಅನುಭವಗಳ ಮಹಾಪೂರವೇ ದರ್ಶನವಾಗ್ತದೆ. ಎಷ್ಟು ನಡೆದರೂ ಕೂಡ ಪ್ರಯಾಣ ನಿಲ್ಲದ, ಸಾಗದ ಒಂದು ರೀತಿಯ ದೂರದ, ಬಹುದೂರದ ನಡೆದಾಟವದು. ನಮ್ಮ ಜೀವನವು ಬಹಳಷ್ಟು ಸುಂದರವಾಗಿರುತ್ತದೆ. ಆದರೆ ಎಲ್ಲವೂ ಸರಿ ಇದೆ ಅಂತ ತಿಳಿದುಕೊಳ್ಳುವುದರಷ್ಟರಲ್ಲಿಯೇ ತಿಳಿಯದಂತೆ ಅದೆಷ್ಟೋ ಕಷ್ಟಗಳ ಸರಮಾಲೆಯೇ ಬಂದು ನಮ್ಮನ್ನ ಆವರಿಸಿಕೊಳ್ತದೆ. ಅವುಗಳಿಂದ ಇನ್ನೇನು ಬಿಡಿಸಿಕೊಂಡೆ, ನಾನು ತಪ್ಪಿಸಿಕೊಂಡೆ, ನಾನು ಬಿಡುಗಡೆ ಆಗಿದೆ ಎನ್ನುವಷ್ಟರಲ್ಲಿಯೇ ನೆಮ್ಮದಿಯ ಉಸಿರನ್ನು ಬಿಡುವಾಗ ಮತ್ತೊಂದು ಮಗದೊಂದು ಬಿರುಗಾಳಿಗಳು, ಕಷ್ಟಗಳು ಇನ್ನಷ್ಟು ಬಂದು ಆವರಿಸಿಕೊಳ್ತವೆ. ಕಡಲಲ್ಲಿ ಅಲೆಗಳು ಬಂದಪ್ಪಳಿಸಿದಂತೆ ನಮ್ಮ ಜೀವನದಲ್ಲಿ ಮತ್ತೆ ಮತ್ತೆ ಬಂದು ನಮ್ಮನ್ನ ಆವರಿಸಿಕೊಳ್ತವೆ. ಈ ಕಷ್ಟಗಳು ಎಲ್ಲರ ಜೀವನದಲ್ಲಿ ಪ್ರವೇಶ ಮಾಡ್ತದೆ. ಆದರೆ ಒಂದೊಂದು ವೇಷವನ್ನದು ಹಾಕ್ತದೆ. ಕಥೆಗಳು ಬೇರೆ ಅಷ್ಟೇ, ಪಾತ್ರಗಳು ಬೇರೆ ಅಷ್ಟೇ. ಎಲ್ಲರ ಮನೆಯಲ್ಲಿ ಕೂಡ ಅನುಭವ ಒಂದೇ. ಆದರೆ ಇವೆಲ್ಲದಕ್ಕೂ ಕೂಡ ನಿರ್ದೇಶಕ ಒಬ್ಬನೇ. ನಟ ನಟಿಯರು ತುಂಬಾನೇ ಜನ ಸಿಕ್ಕಿರುವ ಪಾತ್ರಗಳಲ್ಲಿ ಅಭಿನಯಿಸುವಾಗ ಕಥೆಯು ವಿಶಿಷ್ಟವಾಗಿ ಮೂಡಿ ಬರ್ತಾ ಇರ್ತದೆ. ಆದರೆ ಕೆಲವರಿಗೆ ಆ ಕಥೆಯು ಹಿತಕರವಾದರೆ ಇನ್ನು ಕೆಲವರಿಗೆ ಅಹಿತಕರ. ಆದರೆ ಕೆಲವರ ಬದುಕಿನಲ್ಲಿ ಯಾವ ಕಪ್ಪು ಚುಕ್ಕಿಗಳಿಲ್ಲದೆ, ಕಷ್ಟ ನಷ್ಟಗಳಿಲ್ಲದೆ ಬಹು ಸುಂದರವಾಗಿರ್ತದೆ ಅವರ ಜೀವನ. ಸಂತೋಷ ಪಡಬೇಕು, ಖುಷಿ ಪಡಬೇಕು,
ಸಂಭ್ರಮ ಪಡಬೇಕು ನಾವು. ಆದರೂ ಕಾಲನ ಲೀಲೆಯಲ್ಲಿ ಅಬ್ಬರದ ಅಲೆಗಳು ಎದ್ದಾಗ ಸಾಗುತ್ತಿರುವಂಥ ಜೀವನವೂ ಕೂಡ ಪಯಣವೂ ಕೂಡ ಏರುಪೇರಾಗ್ತದೆ. ಆ ಹಡಗೆ, ಆ ದೋಣಿಯೇ ಮುಳುಗಿ ಹೋಗುವ ಸಾಧ್ಯತೆಗಳು ಇದ್ದಾವೆ. ಬಂಧುಗಳೇ, ನಮ್ಮ ನಿಮ್ಮೆಲ್ಲರ ಜೀವನದಲ್ಲಿ ಕೂಡ ಬರುವಂಥ ಕ್ಷಣಗಳನ್ನು ನಾವು ಅತ್ಯಂತ ಆನಂದದಿಂದ ಸ್ವೀಕರಿಸಬೇಕು. ಅಷ್ಟೇ ಅಲ್ಲ, ಸ್ವೀಕರಿಸಿ ಆ ಕ್ಷಣವನ್ನು ನಾವು ಗೆಲ್ಲಬೇಕು. ಮನಸ್ಸನ್ನು ಶಾಂತವಾಗಿಸಿ ತಾಳ್ಮೆಯಿಂದ ಎಲ್ಲವನ್ನು ನೋಡಬೇಕು, ಅನುಭವಿಸಬೇಕು. ಸುಖ ದುಃಖಗಳ ಸ್ವೀಕಾರ, ಆ ಅನುಭವವು ನಮಗೆ ಹೊಸ ಪಾಠವನ್ನು ಹೇಳಿಕೊಡ್ತದೆ. ಜೀವನವೆಂಬ ಪಾಠಶಾಲೆಯಲ್ಲಿ ಜೀವನದ ಪಾಠಗಳು, ಪ್ರತಿಯೊಂದು ಪುಟದಲ್ಲಿ ದಾಖಲಾಗುವ ಅನುಭವಗಳು ಜೀವನಕ್ಕೆ ಅದು ಹೊಸ ದಿಕ್ಕನ್ನು ಸೂಚಿಸುತ್ತದೆ. ಬನ್ನಿ, ಜೀವನದಲ್ಲಿ ಸಿಗುವ ಅನುಭವದ ಪಾಠವನ್ನು ಕಲಿಯೋಣ, ಅರಿತು ಜೀವನವನ್ನು ಅನುಭವಿಸೋಣ. ಏನಂತೀರಿ? ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.